ಮುದುಕೆ ಮಾರ್ನಿಂಗ್ ಚಾಂಪಿಯನ್ಸ್. ಇವತ್ತು ನಾವು ಹಳೂರು ಭಾಗದಲ್ಲಿದ್ದೀವಿ. ಪ್ರಕಾಶ್ ಬೆಳಗಲಿ ಸರ್ ಅರಿಶಿನಕ್ಕೆ ನಮ್ಮ ಮೋದಿಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದ್ದರು. ಬಟ್ ಈಗ ತುಂಬ ರಿಸಲ್ಟ್ ಬಂದಿದೆ ಅಂತೇಳಿ ಅವ್ರ ಹೊಲಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ಓಕೆ ಸರ್, ತಮ್ಮ ಪರಿಚಯ ಹಂಚ್ಕೊಳ್ಳಿ ಸರ್. ಸರ್ ನಮಸ್ತೆ. ಗುಡ್ ಮುದುಕೇರ್ ಮಾರ್ನಿಂಗ್. ಇಲ್ಲಿ ನಮ್ಮ ಹಳೂರು ಗ್ರಾಮದಲ್ಲಿ ದುಂಡಪ್ಪ ಕೊಂಗಾಲಿ ಅವರ ಪ್ಲಾಟದಲ್ಲಿ ಈಗ ನಾವು ಇದ್ದೀವ್ರಿ. ಅರಿಶಿನ ನೋಡ್ಬೋದು. ಇದನ್ನು ಮೇಂಟೈನ್ ಮಾಡುವಂಥ ಮಂಜು ಕುಲಗೂಡ್ ಸರ್ ಅವರು ಈಗ ತಮ್ಮ ಫೀಡ್ಬ್ಯಾಕನ್ನು ಹೇಳ್ಬೇಕು ಸರ್. ಹೆಂಗೆ ರಿಸಲ್ಟ್ ಚೆನ್ನಾಗಿರಿಸ್ತಾ ಇದೆ? ಚಲೋ ಐತ್ರಲ್ಲ. ಎಷ್ಟು ಎಕರೆ ಸರ್ ಅರಿಶಿನ ರೀ? ಇದು 1-2 ಎಕರೆ ಮ್ಯಾಗ ಐತ್ರಿ. 2 ಎಕರೆ ಇದೆ. ನೀವು ಬಿಟ್ಟು 2 ದಿವಸ ಆಯ್ತು ಸರ್? 1-8 ದಿವಸ ಆತ್ರಲ್ಲ. ಚಲೋ ಐತ್ರಲ್ಲ ಸರ್? ಅವಾಗ ಸೋರಿ ಚಲೋ ಐತಿ. ತಮ್ಮ ಇದು ಹೆಸರು ಹೇಳ್ಬೇಕು ಸರ್. ನಮ್ಮ ಹೆಸರು ಮಂಜು ಅಂತಾರೆ. ಮಂಜು ಸರ್. ಈಗ ಮರಿ ನೋಡ್ಬೋದು ಸರ್. ಓಕೆ ಸರ್. ಈಗ ಸರ್ ನೋಡ್ಬೇಕಾದ್ರೆ ಮೋದಿಕಲ್ಲಿ ಯೂಸ್ ಮಾಡಿದಂಥ 8-3 ಮರಿ ಹೊಡ್ತಾ ಇದೆ. ಅಲ್ಲಿ ನೋಡ್ಬೋದು ಸರ್. ಓಕೆ ಸರ್, ಸೂಪರ್ ಆಗಿದೆ. ನಾವು ಪ್ರಕಾಶ್ ಬೆಳಗಲಿ ಅಂತ ಪ್ಲಾಂಟೇನಿಯಂ ಡೈರೆಕ್ಟರ್ ಮಾತಾಡೋದು. ಇಲ್ಲಿ ಹಳೂರು ಗ್ರಾಮದಲ್ಲಿ ಅತ್ಯುತ್ತಮವಾದ ರಿಸಲ್ಟ್ ಬಂದಿದೆ. ಎಲ್ಲ ರೈತರಿಗೆ ಸ್ವಲ್ಪ ನೋಡ್ರಿ ಸರ್, ರಾಸಾಯನಿಕ ಬಟ್ ಸಾವಯವ ಮಾಡಿ ಅಂದು ಇಲ್ಲಿ ಹಳೂರು ಗುಡ್ಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೊಲ ಇದೆ. ನೋಡ್ಬೋದು ಸರ್. ಎಲ್ಲ ಸರ್ ಇದೆಲ್ಲ ಬರೀ ಎಲ್ಲ ಹಿಡಿಯೋ ಮಾಡ್ಕೊಡಿದ್ರು. ಎಲ್ಲಿನೂ ಚೆನ್ನಾಗಿದೆ, ಗ್ರೋತು ಚೆನ್ನಾಗಿದೆ. ಅಂದಾಜು ನಾವು ಇಳುವರಿ ಒಂದು ಎಕರೆಗೆ ಒಂದು 35-40 ಕ್ವಿಂಟಲ್ ತೆಗಿಬೇಕಂತ ರೈತರಿಗೆ ಹೇಳಿದ್ದೀವಿ ಸರ್. ಥ್ಯಾಂಕ್ ಯು ಮೋದಿಕೇರ್. ನಮಸ್ತೆ.